ಕೊರೋನಾ ವೈರಸ್ ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ಸಮುದಾಯಕ್ಕೆ ಹಬ್ಬುವಂತ ಒಂದು ಪರಿಸ್ಥಿತಿ ಇದೆ. ಮುಂಜಾಗ್ರತಾ ಕ್ರಮ ವಹಿಸುವುದು ಪ್ರತಿಯೊಬ್ಬರ ಮೇಲೆ ಜವಾಬ್ದಾರಿ. ಈ ಸಂದರ್ಭದಲ್ಲಿ ನಮ್ಮ ಉಲ್ಲಾಸ ಪ್ರದೇಶದಲ್ಲಿ ಕೆಲವೊಂದು ಕಡೆ ಕೆಲವೊಂದು ಸೋಂಕಿತರು ಬಂದಾದಾಗ ಆದಷ್ಟು ಬೇಗನೆ ಜನಸಾಮಾನ್ಯರು ಎಚ್ಚೆತ್ತುಕೊಳ್ಳುವಂತ ಅವಕಾಶ ಆಗಬೇಕು. ಎಲ್ಲ ನಮ್ಮ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು, ಧಾರ್ಮಿಕ ಮುಖಂಡರನ್ನು ಸೇರಿಸಿಕೊಂಡು ಒಂದು ರೀತಿಯ ಒಂದು ರೂಪರೇಷೆ ಯಾವುದಂತ ಹೇಳಿದರೆ ಎಲ್ಲ ಮುಖಂಡರು ಸೇರಿಸಿಕೊಂಡು ಜನಜಾಗೃತಿ ಮೂಡಿಸುವಂಥದ್ದು. ಎರಡನೇದು ಸ್ವಯಂ ನಿಯಂತ್ರಣಕ್ಕೆ ಸ್ವಯಂ ಸೇವಕರಾಗಿ ನಮ್ಮ ಈ ಪ್ರದೇಶದ ಯುವಕರ ಮುಂದಾಳತ್ವದಲ್ಲಿ ಅಲ್ಲಿರುವ ಮಾಸ್ಕ್ ಧರಿಸುವುದಿರಲಿ ಅಥವಾ ಇದಿದ್ದ ವಿಚಾರ ಅವರ ಮೇಲ್ಮುಸ್ತನ್ನು ವಹಿಸಿಕೊಳ್ತಾರೆ. ಎರಡನೇದು ಇಡೀ ಊರಿಗೆ ಇವತ್ತೊಂದು ರೀತಿಯ ಸ್ಯಾನಿಟೈಸೇಷನ್ ಮಾಡುವ ಉದ್ದೇಶದಿಂದ ಜಿಲ್ಲಾಧಿಕಾರಿ ಮತ್ತು ಆರೋಗ್ಯ ಇಲಾಖೆ ಮಾತಾಡಿಕೊಂಡು ಉಲ್ಲಾಲ ನಗರಸಭೆ ಮುಖಾಂತರ ಇವತ್ತು ಇಡೀ ಸ್ಯಾನಿಟೈಸೇಷನ್ ಕೆಲಸ ಪ್ರಾರಂಭವಾಗಿದೆ. ನೆಕ್ಸ್ಟ್ ನಮ್ಮ ಪ್ಲಾನ್ ಯಾವುದು ಅಂತ ಹೇಳಿದ್ರೆ ಈ ಒಂದು ಉಲ್ಲಾಲ ನಗರ ಪ್ರದೇಶದ ಎಲ್ಲ ರಿಕ್ಷಾ ಚಾಲಕರು, ಮೀನುಗಾರಿಕೆ ಮಾರುವ ಮತ್ತು ಕೆಲಸಗಾರರು ಮತ್ತು ನಮ್ಮ APMCಗೆ ಮತ್ತು ಮಂಗಳೂರಿಗೆ ನಮ್ಮ ತರಕಾರಿ ಮಾರ್ಕೆಟ್ ಹೋಗುವಂಥ ನಮ್ಮ ದುಡಿಮೆದಾರರು ಮತ್ತು ಟ್ಯಾಕ್ಸಿ ಟೆಂಪೋ ಚಾಲಕರಿಗೆ ಇವತ್ತು ರಸ್ತೆ ಬದಿಯಲ್ಲಿ ತಮ್ಮ ವ್ಯಾಪಾರ ಮಾಡುವವರಿಗೆ ಉಚಿತವಾಗಿ ನಾವೊಂದು ಟೆಸ್ಟ್ ಪೊಲೀಸರಾಗಿ ಉಚಿತವಾಗಿ ಟೆಸ್ಟ್ ಅನ್ನು ಮಾಡಿಸುವುದು ನಮ್ಮ ಯೋಜನೆ ಅಂತ. ನಾಲ್ಕನೇ ಪ್ಲಾನ್ ಯಾವುದು ಹೇಳಿದ್ರೆ ಎಲ್ಲೆಲ್ಲ ಯಾವ ಪ್ರದೇಶ ಸೋಂಕಿತರನ್ನು ಪತ್ತೆ ಹಚ್ಚಿದ್ದಾರೆ ಆ ಪ್ರದೇಶದ ಸಾರ್ವಜನಿಕರು ಬಹುತೇಕ ಜನರಿಗೆ ರ್ಯಾಂಡಮ್ ಚೆಕ್ಅಪ್ ಪರ್ಮಿಷನ್ ತಗೊಂಡಿದ್ದೇವೆ. ಊರವರಿಗೆ ಕೂಡ ಹೇಳಿದ್ದೇವೆ, ಚೆಕ್ಅಪ್ ಬಂದಾಗ ಸಹಕಾರ ಕೊಟ್ಟು ಎಲ್ಲರೂ ಕೂಡ ಭಾಗಿಯಾಗಬೇಕು. ಮತ್ತು ಯಾರಾದರೂ ಹೊರಗೆ ಹೋಗಿ ಹೊರಗೆ ಬಂದ ಸಂದರ್ಭದಲ್ಲಿ ಮನೆಯವರ ಜೊತೆ ಮತ್ತೆ ಹೆಣ್ಣು ಹೇಗೆ ಇರಬೇಕು ಅಥವಾ ಹೊರಗಿನವರು ಬರೋದು ಹೇಗೆ ನಿಯಂತ್ರಿಸಬೇಕು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಜನಜಾಗ ಮೂಡಿಸಿಕೊಂಡು ಮತ್ತು ನಮ್ಮ ಕೆಲಸ ಮಾಡ್ತೇವೆ. ಈ ಒಂದು ಸೋಂಕಿತವನ್ನು ನಾವು ನಿಗ್ರಹ ಮಾಡಲು ಜನಪ್ರತಿನಿಧಿಗಳು, ಸರ್ಕಾರಿ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಜನಸಾಮಾನ್ಯರು, ಧಾರ್ಮಿಕ ಮುಖಂಡರು ಒಗ್ಗಟ್ಟಾಗಿ ನಾವು ಕೆಲಸ ನಿರ್ವಹಿಸಿ ಮಾದರಿಯಾದ ಪ್ರದೇಶ ನಿರ್ಮಾಣ ಮಾಡ್ತೇವೆ.